ಕೃಷಿ ಕುಟುಂಬದಲ್ಲಿ ಜನಿಸಿ ಯಶಸ್ವಿ ಉದ್ಯಮಿಯಾದರೂ ಆತನಿಗೆ ತವರೂರಿನ ಕೃಷಿ ಪ್ರೀತಿ ಮಾತ್ರ ಒಂಚೂರು ಕಡಿಮೆಯಾಗಿಲ್ಲ. ಉದ್ಯಮದ ಜೊತೆ ಕೃಷಿ ಹೈನುಗಾರಿಕೆ ಮಾಡ್ತಾ ಇರುವ ಈತ ಅಪ್ಪಟ ಗೋಪ್ರೇಮಿ ಕೂಡ ಹೌದು. ಹಾಗಾದ್ರೆ ಯಾರಿ ಯಶಸ್ವಿ ಉದ್ಯಮಿ? ಈ ಸ್ಟೋರಿ ನೋಡಿ. ಇವರ ಹೆಸರು ಸುರೇಶ್ ಪಿ ಶೆಟ್ಟಿ ಗುರ್ಮೆ. ಯಶಸ್ವಿ ಉದ್ಯಮಿ ಜೊತೆಗೆ ಸಮಾಜ ಸೇವಕರಾಗಿರುವ ಸುರೇಶ್ ಶೆಟ್ರು ರಾಜಕೀಯ ಕ್ಷೇತ್ರದಲ್ಲೂ ಮಿಂಚಿ ಬಡವರಿಗೆ ನ್ಯಾಯವನ್ನ ದೊರಕಿಸಿಕೊಟ್ಟವರು. ಕೃಷಿಕ ಕುಟುಂಬದ ಹಿನ್ನೆಲೆಯಲ್ಲಿ ಬಂದವರಾದ್ರಿಂದ ಯಶಸ್ವಿ ರೈತನ ಜೊತೆಗೆ ಗೋಪ್ರೇಮಿ ಕೂಡ ಹೌದು. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಳತ್ತೂರು ಗುರ್ಮೆ ಮನೆಯಲ್ಲಿ ಭಾಗೀರಥಿ ಗೋಗ್ರಹವನ್ನ ನಿರ್ಮಾಣ ಮಾಡಿ 70ಕ್ಕೂ ಅಧಿಕ ಆಕಳುಗಳನ್ನ ಆರೈಕೆ ಮಾಡ್ತಿದ್ದಾರೆ. ಇವರ ಗೋಶಾಲೆಯಲ್ಲಿ ವಿವಿಧ ಜಾತಿಯ ಗೋಗಳಿದ್ದು ಹೈನುಗಾರಿಕೆಯನ್ನ ಮಾಡ್ತಿದ್ದಾರೆ. ಸುರೇಶ್ ಶೆಟ್ಟಿ ಗುರ್ಮೆ ತನ್ನ ತಾಯಿಯನ್ನ ಅತಿಯಾಗಿ ಪ್ರೀತಿಸುತ್ತಿದ್ರು. ಅವರು ಬದುಕಿರುವಾಗಲೇ ಭಾಗೀರಥಿ ಗೋಶಾಲೆ ನಿರ್ಮಾಣ ಮಾಡಿದ್ರು. ತಾಯಿ ಕೂಡ ಕೃಷಿಕರಾಗಿದ್ದು ಗೋವುಗಳ ಮೇಲೆ ಅಪಾರ ಪ್ರೀತಿಯನ್ನ ಹೊಂದಿದ್ರು. ತಾಯಿ ಸ್ವರ್ಗಸ್ಥರಾದ ನಂತರ ಈಗ ಕಳತ್ತೂರು ಗುರ್ಮೆ ಮನೆಯ ಸಮೀಪ ತಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದ ಮತ್ತು ಸ್ಥಳೀಯವಾಗಿ ಖರೀದಿ ಮಾಡಿದ ಸುಮಾರು 3 ಎಕರೆ ಜಮೀನಿನಲ್ಲಿ ಗುರ್ಮೆ ಗೋವಿಹಾರ ಕೇಂದ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಗುರ್ಮೆ ಫೌಂಡೇಶನ್ ಸ್ಥಾಪಿಸಿ ಗೋವುಗಳ ರಕ್ಷಣೆಯನ್ನ ಮಾಡ್ತಿದ್ದಾರೆ. ನನ್ನ ಅಮ್ಮ ತೀರ್ಪಿನ ಆ ಒಂಜಿ ಕೊಡಿ ದುಕ್ಕೊಂಡು ಒಂಜಿ ಕೋಡು 6 ಎಂಕಲಿನ ಬುಲೆಪದಿನ ರೀತಿ ಒಂಜ ಸಂಸ್ಕಾರ ಕೊರದು ಈ ಪನೊಂತೆರು ಕೈಟಾಯನಾಥ ನಮ್ಮ ಬಡವರಿಗೆ ಪಾಪದಗಲೆಗೆ ಕಾಯಿಲೆದಗಲೆದ ಅಲ್ಲ ಮಲ್ಪೊಡು ಮಗ ಅಂತ ಪನೊಂತೆರು ಅಂಚದು ಎಂಗಲು ಏನೋ ಮಲ್ತನಲ್ಲ ಎಂಕಲ್ನ ಅಪ್ಪನ ಅವ್ರು ಆರು ಕೊಡ್ತೀನಿ ಎಂಕಲೆ ವಿದ್ಯೆ ಆರು ಕೊಡ್ತಿನ ಬುದ್ಧಿ ಬೊಕ್ಕ 6 ಮಂದಿನ ಎಡ್ಡೆ ಕೆಲಸಲು ಇನ್ನು ಎಂಕಲೆ ಈ ಇಡಮುಟ ಕಂದಡು ಅಂಚ ಅರ್ನ ಬುದ್ದಾಡು ಒಂಜಿ ಗುರ್ಮೆ ಗೋಗ್ರಹ ಪಂಡದು ಒಂದು ನಿರ್ಮಾಣ ಮಾಡ್ತದೆ 3 ಎಕರೆ ಜಾಗಡು ಎಲ್ಲಂಜಿ ಸಾಧಾರಣ 19 ಪೆತ್ತಲು ಪೆತ್ತಲು ಎಂಗಲು ಕಟ್ಟುಪಾಡು ನೀಡಿದ್ರೆ ಈಗ ಸ್ವಚ್ಛಂದ ಬುಡ್ಡ ಬಾರಿ ಪುಣ್ಯದ ಕೆಲಸಗಳು ಅಂಚ ಐತ ನನ್ನ ಲೆಕ್ಕೋಡು ಒಂದು 10 ಎಡ್ಡೆ ಕೆಲಸ ಎಲ್ಲಂಜಿ ಬರ್ಪೇನೆ 20 ತಾರೀಕು ದಾನಿ ಒಂದೇ ಜಾಗಡು ನಮ್ಮ ಮಾಲ್ಪಾರೆ ಪಿದಾಡ್ದೀನಿ ಒಂಜಿ ಸಾಧಾರಣ 10-500 ಜೋಕಲೆಗೆ 500 ಜನಕಲೆಗೆ ಆಗಲು ಕಾಯಿಲೆ ಬೇತೆ ಬೇತೆ ಕಾಯಿಲೆ ಇತ್ತನಾಗಲಿ ಒಂದು ಧನ ಸಹಾಯ ಮಾಡ್ತಂದಲ್ಲ ಅಂಚೆನೆ ಒಂಜಿ 300 ಜನ 280 ಜನ ಆಶಾ ಕಾರ್ಯಕರ್ತರಿಗೆ ಅಗಲೇ ಒಂದು ಸಹಾಯ ಮಾಡ್ತಂದಲ್ಲ ಪೌರ ಕಾರ್ಮಿಕರು ಏನೇ ಸ್ವಚ್ಛ ಭಾರತ್ ನಮ್ಮ ಪನ್ಪ ಅಂಡ ಆಯ್ತ ಪಿರೋಡಪ್ಪನ ಮಲ್ಲ ಕೆಲಸ ಮಾಡಲು ಪೌರ ಕಾರ್ಮಿಕರು ಅಂಚೆ ಅಗಲೇ ಕೂಡ ಅದನ್ನು ಮಾಡ್ತಂದಲ್ಲ. ತಾಯಿ ದಿವಂಗತ ಪದ್ಮಾವತಿ ಪಿ ಶೆಟ್ಟಿ ಗುರ್ಮೆ 4ನೇ ಪುಣ್ಯತಿಥಿಯ ಪ್ರಯುಕ್ತ ಫೆಬ್ರವರಿ 20ರಂದು ಕಳತ್ತೂರಿನ ಗುರ್ಮೆ ಮನೆಯಲ್ಲಿ ಕೀರ್ತನ ಸಾಂತ್ವನ ಯಕ್ಷಗಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಭಾ ಕಾರ್ಯಕ್ರಮದಲ್ಲಿ 500 ಮಂದಿ ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯ, 280 ಮಂದಿ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ, ಪೌರ ಕಾರ್ಮಿಕರಿಗೆ ಗೌರವಾರ್ಪಣೆ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ, ವಿವಿಧ ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸ್ವಾಮೀಜಿಗಳು, ರಾಜಕೀಯ ಮುಖಂಡರು, ಗುರ್ಮೆ ಕುಟುಂಬಸ್ಥರು, ಸುರೇಶ್ ಶೆಟ್ಟಿ ಗುರ್ಮೆ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಿಂಗೆಲ್ಲ ಆಸೆ ಏನಪ್ಪ ಅಂದಾಗ ನಮ್ಮ ನಡೆಯಬೇಕ ನೋಡಿ ಒಂದು ಜಗತ್ತಿಗೂ ಒಂದು ಮಾದರಿ ಯಾವ್ದು ಪಂಡದು ನಮ್ಮ ಮಲ್ಲ ಜನಕ್ಕಲ್ಲತ್ತು ಅಂಡ್ಲ ನಮ್ಮ ಏನ ಮಲ್ತಲ್ಲ 4 ಜನಕ್ಕೂ ನಮ್ಮ ಉಪ್ಪು ಲೆಕ್ಕ ಮಲ್ಪೋಡು ಪಂಡದು ಎಂಕಲ್ನ ಅಮ್ಮ ಪಂತೀನಿ ಬಕ್ಕ ಪನೊಂತೀರು ನಮ್ಮ ಎಡ್ಡೆ ಕೆಲಸ ಮಲ್ಪಾರೆ ಆಜಿಡ ಮಗ ಎಡ್ಡೆ ಕೆಲಸ ಬಂದ ನಾನು ಕೈ ಪಸಂದು 4 ಪಜ್ಜೆ ಪಾಂಡಂದು ಅಂತ ನಂಗೆ ದೇವರು ಅಲ್ಪ ಪುಣ್ಯ ಕೋರಿಪೇಟದು ನನ್ನ ಹೆಂಗೆ ಏನಾಪಂಡು ಎನ್ನ ಅಪ್ಪೇನೆ ನಾನು ಭಾರಿ ಪೊರ್ಲು ಹಿಡಿತಿನಾರೆ ಭಾರಿ ಲಾಯಕ ಆರೋಗ್ಯ ಹಿಡಿತಿನಾರೆ ಮನದಾನಿ ದುಮಿನ ನಡ್ತುಂಪೋಯ್ರು ನನ್ನ ಸಡನ್ ತೀರ್ಪೋಯ್ರು ಅಂಚಾದ ಎಂಕಲ್ ಬಾರಿ ಮಲ್ಲ ಒಂಜಿ ಎಂಕಲ ಲಾಸು ನನ್ನ ನಮ್ಮ ಈ ದೇಶದ ಒಂದು ನಂಬಿಕೆ ಬಂದಾಗ ಅವ್ರನ್ನ ಆತ್ಮಗೂ ಸದ್ಗತಿ ತಿಕ್ಕೋಡು ಪಂಡು ಅಂಚ ನನ್ನ ಅಗಲ ಆತ್ಮ ಮಲ್ಪನೆ ಉಂಡು ಅವ್ರನ್ನ ಜೀವ ಅವ್ರನ್ನ ಕಾಯ ನಾಶ ಅನ್ನಲ್ಲ ಅವ್ರನ್ನ ಆತ್ಮ ಮಲ್ಪನೆ ಉಂಡು ಅಂಚ ಅವ್ರನ್ನ ಆತ್ಮಗೂ ತೃಪ್ತಿ ಆವಡು ಪಂಡು ಎಂಕಲ ನಡೆಯಬೇಕ ನೋಡಿ ಎಂಕಲ್ನ ಕೆಲಸ ತೃಪ್ತಿ ಆವಡು ಪಂಡದು ಈ ಕೆಲಸ ನಿಂಗೆ ಮತ್ತೊಂದು ತಾನು ದುಡಿದ ಸಂಪಾದನೆಯಲ್ಲಿ ಒಂದು ಭಾಗ ಸಮಾಜ ಸೇವೆ ಮತ್ತು ಗೋ ರಕ್ಷಣೆಗೆ ಮೀಸಲಿಡುವ ಸುರೇಶ್ ಶೆಟ್ಟಿ ಗುರ್ಮೆ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಏನೇ ಆಗ್ಲಿ ಇವರ ಸಮಾಜ ಸೇವಾ ಕಾರ್ಯ ಹೀಗೆ ಸದಾ ಮುಂದುವರಿಯಲಿ ಅನ್ನೋದೇ ನಮ್ಮ ಆಶಯ. ಪ್ರಮೋ ಸುವರ್ಣ ಕಟಪಾಡಿ, ನಮ್ಮ ಗುಡ್ಡ ನ್ಯೂಸ್, ಉಡುಪಿ.